ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆಗಾಲ ಬಂದ್ರೆ ಮಳೆಗಾಲದ ಸೀಸನ್ ನಲ್ಲಿ ಇರುವಂತಹ ಒಂದಿಷ್ಟು ಫುಡ್ಗಳನ್ನ ಟೇಸ್ಟ್ ಮಾಡಬೇಕು, ಹಣ್ಣು ಹಂಪಲುಗಳನ್ನ ಕೂಡ ಟೇಸ್ಟ್ ಮಾಡಬೇಕು ಅಲ್ವಾ. ಇವೆಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮೇಳಗಳು ಆಯೋಜನೆಯಾಗಬೇಕು. ನಮ್ಮ ಪುತ್ತೂರಿನಲ್ಲಿ ಇದೀಗ ಹತ್ತೂರಿನ ಜನರಿಗೆ ಪುತ್ತೂರು ಹಬ್ಬದ ಮೂಲಕ ವೆರೈಟಿ ಆಗಿರುವಂತಹ ತಿಂಡಿ ತಿನಿಸುಗಳು, ಒಂದಿಷ್ಟು ಹಣ್ಣು ಹಂಪಲುಗಳನ್ನ ಸವಿಯೋದಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಈ ಪುತ್ತೂರು ಹಬ್ಬ. ನಮ್ಮ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಾಳೆ ಅಂದ್ರೆ 2 ತಾರೀಕಿಗೆ ಆರಂಭ ಆಗ್ಲಿಕ್ಕಿದೆ. ಒಟ್ಟು 4 ದಿನಗಳ ಕಾಲ ಪುತ್ತೂರು ಹಬ್ಬ ನಡೀಲಿಕ್ಕಿದೆ. 2, 3, 4, 5 ಹೀಗೆ 4 ದಿನಗಳ ಕಾಲ ಪುತ್ತೂರು ಹಬ್ಬ ನಡೀಲಿಕ್ಕಿದೆ. ನೀವೆಲ್ಲರೂ ಕೂಡ ಇದಕ್ಕೆ ಬರಬೇಕು, ಹೇಗಿದೆ ಅನ್ನೋದನ್ನ ಕೂಡ ನೋಡಬೇಕು. ಇವಾಗ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ತಯಾರಿ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಳೆಗಾಲ ಆಗಿರೋದ್ರಿಂದಾಗಿ ಹಾಕುವಂತಹ ಸ್ಟಾಲ್ಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನೋಂಥ ಉದ್ದೇಶದಿಂದಾಗಿ ನೀಟಾಗಿ ಶೀಟ್ ಹಾಕಿ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 80 ಸ್ಟಾಲ್ಗಳು ಈಗಾಗಲೇ ಬುಕ್ಕಿಂಗ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಇದಕ್ಕಿಂತಲೂ ಹೆಚ್ಚಿನ ಸ್ಟಾಲ್ಗಳು ಬರುತ್ತೆ ಅನ್ನುವಂಥದ್ದು ಆಯೋಜಕರು ಹೇಳ್ತಾ ಇರುವಂತಹ ಮಾತು. ಸುದ್ದಿ ಅರಿವು ಕೇಂದ್ರ, ಪುತ್ತೂರು ವಾರಿಯರ್ಸ್ ಇವರ ಸಹಯೋಗದಲ್ಲಿ, ಸ್ಫೂರ್ತಿ ಇವರ ಒಂದು ಪ್ರಾಯೋಜಕತ್ವದಲ್ಲಿ ಈ ಒಂದು ಪುತ್ತೂರು ಹಬ್ಬ ನಡೀತಾ ಇದೆ. ಮಾವು, ಹಲಸು, ಸಸ್ಯ ಜಾತ್ರೆ ಹಾಗೂ ಫುಡ್ ಫೆಸ್ಟಿವಲ್ ಒಟ್ಟು 4 ದಿನಗಳ ಕಾಲ ನಮ್ಮ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೀಲಿಕ್ಕಿರುವಂಥದ್ದು. ಇದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಫನ್ ಝೋನ್ ಕೂಡ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಭ್ರಮಿಸಬೇಕು ಪುತ್ತೂರು ಹಬ್ಬಕ್ಕೆ. ಇಲ್ಲಿರುವಂಥ ಸ್ಟಾಲ್ಗಳಿಗೂ ವಿಸಿಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಯಾವೆಲ್ಲ ಸ್ಟಾಲ್ಗಳು ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಅದರ ಜೊತೆಗೆ ಸಭಾ ಕಾರ್ಯಕ್ರಮದಲ್ಲಿ ಬರುವಂಥ ಅತಿಥಿಗಳು ಯಾರಿರ್ತಾರೆ, ಸ್ಟಾಲ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಸದಾ ಸಮಾಜಮುಖಿ ಕಾರ್ಯದ ಮೂಲಕ ಗುರುತಿಸಿಕೊಂಡಿರುವಂತಹ ಪುತ್ತೂರು ವಾರಿಯರ್ಸ್ನ ರಜಾಕ್ ಪುತ್ತೂರು ಅವರು ಇದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಪುತ್ತೂರು ಹಬ್ಬ ಜನ ಏನೋ ಒಂದು ಹೊಸತನ ಇದೆ ಅಂತ ಕಾಯ್ತಾ ಇದ್ದಾರೆ. ಅದರ ಜೊತೆಗೇನೆ ನೀವು ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆಗಾಗಿ ತುಂಬಾನೇ ಶ್ರಮ ವಹಿಸ್ತಾ ಇದ್ದೀರಿ ಸರ್. ಹಾಗಾಗಿ ನಾಡ್ದು ನಡೆಯುವಂತಹ ಕಾರ್ಯಕ್ರಮ ಹೇಗಿರುತ್ತೆ ಅನ್ನುವಂಥದ್ದು, ಅದರ ಜೊತೆಗೇನೆ ಸಭಾ ಕಾರ್ಯಕ್ರಮಕ್ಕೆ ಬರುವಂತಹ ಅತಿಥಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ. ನಮ್ಮ ಈ ಒಂದು ಕಾರ್ಯಕ್ರಮ ಪುತ್ತೂರು ವಾರಿಯರ್ಸ್ ಅಂತೇಳಿ ಒಂದು ತಂಡವನ್ನು ನಾವು ಮೊನ್ನೆ ತಾನೇ ರಚಿಸಿದ್ದು. ಸರಿಸುಮಾರು ಒಂದು 2 ತಿಂಗಳ ಅಂತರದ ಒಂದು ಸಮಯ, ಒಂದು 10-15 ದಿವಸದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡುವಂತೇಳಿ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆವು. ಅದರ ನಂತರ ಇದಕ್ಕೆ ಬೇಕಾದಂಥ ವ್ಯಾಪಾರಸ್ಥರನ್ನು ಕಲೆಕ್ಟ್ ಮಾಡಿದೆವು. ಅದರ ನಂತರ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮೆಲ್ಲರ ಒಂದು ಅಭಿಪ್ರಾಯ. ನಮ್ಮ ಒಂದು ತಂಡ ಕಟ್ಟಿದಂತ ಹೇಳಿದರೆ ಪುತ್ತೂರು ವಾರಿಯರ್ಸ್ ಅಂತ ಹೇಳಿದರೆ ನಾವು ಪೇಟೆ ಒಳಗೆ ಇರುವಂಥ ಒಂದು ಯುವಕರ ತಂಡ. ಆ ಯುವಕರು ಸದಾ ಎಲ್ಲರ ಒಂದು ಜನಸೇವೆಗಾಗಿ ಬರಬೇಕು, ಅವರ ಒಂದು ಕರ್ತವ್ಯವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಗಿರೀಶ್, ಪೂರ್ಣೇಶ್ ಹಾಗೂ ಪ್ರಸಾದ್ ಮತ್ತು ಹಲವಾರು ಜನ ಇದ್ದಾರೆ. ಹಲವಾರು ಜನರು ಸೇರಿಕೊಂಡು ಮಾಡುವಂಥ ಒಂದು ತಂಡ. ಈ ತಂಡದಲ್ಲಿ ಮಾರ್ಗದರ್ಶಕರು ನಮ್ಮ MLA ಅಶೋಕ್ ರೈ ಅವರು, ಅವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ತಂಡವನ್ನು ಕಟ್ಟಿದ್ದೇವೆ. ಇದು ನಾವು ಇವತ್ತು ಪುತ್ತೂರು ವಾರಿಯರ್ಸ್ ಅಂತೇಳಿ ತಂಡವನ್ನು ಕಟ್ಟಿಕೊಂಡು ಈ ಪುತ್ತೂರು ಉತ್ಸವ, ಪುತ್ತೂರು ಹಬ್ಬ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅದರಿಂದ ಏನಾದರೂ ಊರಿನವರಿಗೆ ಪ್ರಯೋಜನ ಆಗಬೇಕು. ಈಗ ವ್ಯಾಪಾರಸ್ಥರಿಗೂ ಹಾಗೆ, ಮಳೆಗಾಲದಲ್ಲಿ ವ್ಯಾಪಾರ ಕಮ್ಮಿ, ಹಾಗೆ ಒಂದು ಒಳ್ಳೆ ಗ್ರೌಂಡಲ್ಲಿ ಹೀಗೆ ಸೀಟೆಲ್ಲ ಹಾಕಿಕೊಂಡು ಒಂದು ಸ್ಟಾಲ್ ಮಾಡಿಕೊಂಡು ಅವರಿಗೊಂದು 4 ದಿವಸದ ವ್ಯಾಪಾರದ ಅವಕಾಶ ಮಾಡಿಕೊಡುವಂಥದ್ದು. ಮತ್ತು ಇಲ್ಲೆಲ್ಲ ಕಾರ್ಯಕ್ರಮವನ್ನು ಈಗ ಕೃಷಿ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಆಟ ಆಡುವ ವಸ್ತುಗಳಾಗಿರ್ಬೋದು, ಮತ್ತು ಹಲವಾರು ಸ್ಟಾಲ್ಗಳೆಲ್ಲ ಬರ್ತದೆ ಇಲ್ಲಿ. ಇದೀಗ ನಾಳೆ ಬೆಳಿಗ್ಗೆ ಒಂದು 10-10:30 ಗಂಟೆಗೆ ನಾವು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದರ ಸಭಾಧ್ಯಕ್ಷರಾಗಿ ನಮ್ಮ ಅಶೋಕ್ ಕುಮಾರ್ ರೈ ಅವರು ಆಗಮಿಸ್ತಾರೆ. ಹಾಗೆ ಉದ್ಘಾಟಕರಾಗಿ 3 ಧರ್ಮದ ಧರ್ಮಗುರುಗಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಹೇಳಿಕೆಯನ್ನು ಪಡೆದುಕೊಂಡಿದ್ದೇವೆ. ಮತ್ತು ರಾಜಕೀಯ ಇಲ್ಲ, ಯಾವುದೇ ಮನುಕುಲವನ್ನು ಗೌರವಿಸುವಂಥ ಈ ಒಂದು ಕಾರ್ಯಕ್ರಮ. ನಾವೆಲ್ಲರೂ ಪುತ್ತೂರಿನವರು, ಪುತ್ತೂರಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಪರಸ್ಪರ ಒಂದು ಸ್ನೇಹ, ಶಾಂತಿ, ಸೌಹಾರ್ದತೆಯಿಂದ ಕೂಡಿ ಬಾಳಬೇಕು ಎಂಬ ಒಂದು ಕಾರ್ಯದಡಿಯಲ್ಲಿ ಈ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪುತ್ತೂರು ವಾರಿಯರ್ಸ್ ಟೀಮ್ನ ಸದಸ್ಯರಾಗಿರುವಂತಹ ಚೇತನ ಅವರಿದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ಹಾಗಾಗಿ ಎಷ್ಟು ಸ್ಟಾಲ್ಗಳು ಇರುತ್ತೆ ಅಂತ? ಟೋಟಲ್ ಇದರಲ್ಲಿ 80 ಸ್ಟಾಲ್ ಇದೆ. ನಾವಂದ್ರೆ ಮೋನೋಪಲಿ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದೇವೆ. ಬೇರೆ ಬೇರೆ ಎಲ್ಲರಿಗೂ ವ್ಯಾಪಾರ ಬರಬೇಕು ಅಂತ ಒಂದು ದೃಷ್ಟಿಯಿಂದ 80 ಸ್ಟಾಲ್ಗಳು ಇದೆ ಇಲ್ಲಿ. ಯಾವುದೆಲ್ಲ ಅಂದ್ರೆ ನರ್ಸರಿಗಳಲ್ಲಿ ಅಂದ್ರೆ ಹೂವಿನ ಗಿಡ, ಹಣ್ಣಿನ ಗಿಡ 2 ವೆರೈಟಿಗಳು, ಮತ್ತೆ ಹೂವಿನ ಬೀಜಗಳು,
ಮತ್ತೆ ಅದಕ್ಕೆ ಬೇಕಾದಂಥ ಗೊಬ್ಬರಗಳು, ಮತ್ತೆ SRK ಅವ್ರದ್ದು ಲ್ಯಾಡರ್ಸ್, ಸೋಲಾರ್, ವಿಜಯ್ ಸೋಲಾರ್ನವರದ್ದು, ಮತ್ತೆ ಫುಡ್ ಐಟಮ್ಗಳು ಬಂದರೆ ಫುಡ್ ಐಟಮಲ್ಲಿ ಒಂದು 30 ವೆರೈಟಿ ಫುಡ್ಗಳಿದ್ದಾವೆ. ಅಂದರೆ ಈಗ ಒಂದು ಸ್ಪೆಷಲ್ ಅಂತ ಹೇಳಿದರೆ ಮೂಡಬಿದ್ರೆಯಿಂದ ಹಲಸಿನ ಹಣ್ಣಿದ್ದು ಪಾನಿಪುರಿ ಅವರು ಬರ್ತಿದ್ದಾರೆ. ಅಂದರೆ ಕಾಟು ಕುಕ್ಕು ಅಂದರೆ ಮಾವಿನ ಹಣ್ಣಿದ್ದು ಪಾನಿ, ಹಲಸಿನ ಹಣ್ಣಿನ ಪಾನಿಪುರಿ, ಮತ್ತೆ ಹಲಸಿನ ಹಣ್ಣಿನ ಮಸಾಲ ಹಾಕಿ ಪಾಪಡ್ ಮಸಾಲ, ಚಕ್ಕುಳಿ ಮಸಾಲ, ಮತ್ತು ಅವಿಲ್ ಮಿಲ್ಕ್, ಜ್ಯೂಸು, ನ್ಯಾಚುರಲ್ ಮಿಲ್ಕ್, ಮತ್ತು ಅದರಲ್ಲಿ ಜ್ಯೂಸ್ಗಳಲ್ಲಿ 3-4 ವೆರೈಟಿಗಳಿದೆ, ಪ್ರೋಟೀನ್ ಜ್ಯೂಸಸ್, ಮತ್ತು ಪಾನಿಪುರಿ, ಗೋಬಿ, ರುಮಾಲ್ ರೋಟಿ, ದೋಸೆ. ಅಂದರೆ ನಮಗೆ ಅವರು ಹೇಳುವಾಗ ತಿನ್ಬೇಕು ಅಂತ ಅನಿಸ್ತದೆ, ಆ ಥರ ವೆರೈಟಿಗಳಿದೆ. ಮತ್ತು ಗೋಬಿ ನೂಡಲ್ಸ್, ಮತ್ತು ಟ್ವಿಸ್ಟರ್, ಪೋಡಿಗಳಲ್ಲಿ ಒಂದು 5-6 ವೆರೈಟಿ ಪೋಡಿಗಳಿದೆ. ಹಲ್ವಾ ಇದೆ, ಲೈವ್ ಹಲ್ವಾ ಮಾಡ್ತಾರೆ. ಹೋಳಿಗೆ ಇದೆ, ಹಲಸಿನ ಹಣ್ಣಿನ ಹೋಳಿಗೆ ಇದೆ. ಇನ್ನೊಂದು ಎಂತಂದ್ರೆ ಈಗ ನಮ್ಮ ಈ ಪ್ಯಾಕೆಟ್ ಐಟಮ್ಗಳಿದೆ, ಹೋಮ್ ಪ್ರಾಡಕ್ಟ್, ನಾವು ದಿನನಿತ್ಯ ಬಳಸುವಂಥದ್ದು. ಈಗ ಇಡ್ಲಿ ರವಾ ಮಿಕ್ಸ್ ಅಂತದ್ದು ಈಗ ನಾವು ನೆನೆಸಿಟ್ಟು ಕಡಿಬೇಕಂತಿಲ್ಲ, ರೆಡಿ ಪ್ಯಾಕೆಟ್ ಅನ್ನು ಹೋಗಿ ಇಡ್ಲಿ ಮಾಡುವಂಥದ್ದು. ದೋಸೆ ಐಟಮ್, ಮತ್ತು ಉಪ್ಪಿನ ಸೋಳೆ. ಈಗ ಉಪ್ಪಿನ ಸೋಳೆ ಯಾರಿಗೂ ಈಗ ಕಟ್ ಮಾಡಿ ಹಾಕುವಷ್ಟು ಟೈಮ್ ಇರುವುದಿಲ್ಲ, ಇದು ರೆಡಿ ಪ್ಯಾಕೆಟ್ ಇರ್ತದೆ, ನಾವು ಮನೆಯಲ್ಲಿ ಹೋಗಿ ಪಲ್ಯ ಮಾಡುವಂಥದ್ದು. ಮತ್ತೆ ಹಪ್ಪಳ, ಸಂಡಿಗೆ, ಹಾಗೆ ನಮ್ಮ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೆ ಎಲ್ಲರಿಗೂ ಉಪಯೋಗ ಆಗುವಂತಹ ಡ್ರೆಸ್ಗಳು, ಖಾದಿ ಉತ್ಪನ್ನ, ಫ್ಯಾನ್ಸಿ ಡ್ರೆಸ್, ಮತ್ತು ಜ್ಯುವೆಲ್ಲರಿ ಐಟಮ್ಸ್, ಚಪ್ಪಲು. ಇನ್ನೊಂದೇನೆಂದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಆಗುವಂಥದ್ದು ಫನ್ ಗೇಮ್ಸ್ ಇದೆ. ಅದು ಫನ್ ಗೇಮ್ ಅಂದರೆ ಒಂದು 7-8 ವೆರೈಟಿಗಳಲ್ಲಿ ನಾವು ಗೇಮನ್ನು ಸೆಟ್ ಮಾಡಿದ್ದೇವೆ. ಹಣ್ಣುಗಳಲ್ಲಿ ಯಾವುದೆಲ್ಲ ವೆರೈಟಿ? ಹಣ್ಣುಗಳಲ್ಲಿ ಹಲಸಿನ ಹಣ್ಣು ಇದು ರೆಡಿ ಇದೆ, ಮತ್ತು ಕಟ್ ಮಾಡಿಯೂ ಕೊಡ್ತಾರೆ. ನೇರಳೆ ಹಣ್ಣಿದೆ, ಡ್ರ್ಯಾಗನ್ ಫ್ರೂಟ್, ರಂಬೂಟಾನ್, ಮತ್ತು ಪೇರಳೆ, ಸೀತಾಫಲ, ಹಾಗೆ ಅದರಲ್ಲಿ ವೆರೈಟಿಗಳು ಇದೆ. 4 ದಿನ ನಡೆಯುತ್ತೆ. ಹಾಗಾಗಿ ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ ನಿಮ್ಮಲ್ಲಿ? ನಮ್ಮದು ಸ್ಟಾಲ್ಗಳ ಡಿಪೆಂಡ್, ಮತ್ತು ನಾವು ಪಬ್ಲಿಸಿಟಿ ಮಾಡಿದ ಒಂದು ನಂಬಿಕೆ ಮೇಲೆ ದಿವಸಕ್ಕೆ ಒಂದು 20,000-30,000 ಜನ ಸೇರ್ಬೋದು ಅಂತೇಳಿ ನಮ್ಮ ಒಂದು ನಿರೀಕ್ಷೆ. ಅಂತೂ ಶನಿವಾರ ಭಾನುವಾರ ಅಂತೂ ನಿರೀಕ್ಷೆ ಮೀರಿದ ಜನ ಬರ್ತಾರೆ ಅಂತೇಳಿ ಒಂದು ಧೈರ್ಯ. ನೀವೇ ಒಮ್ಮೆ ಆಹ್ವಾನಿಸಿ ಜನರನ್ನು. ನಾನು ಪುತ್ತೂರು ವಾರಿಯರ್ಸ್ ಟೀಮ್ನ ಸದಸ್ಯರಾಗಿ ನಾನೊಂದೆಲ್ಲ ನಮ್ಮ ಪುತ್ತೂರಿನ ಜನತೆಗೂ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನತೆಯಲ್ಲಿ ವಿನಂತಿ, ನಮ್ಮದು 2, 3, 4, 5ಕ್ಕೆ ಕಿಲ್ಲೆ ಮೈದಾನದಲ್ಲಿ ಪುತ್ತೂರು ವಾರಿಯರ್ಸ್ನ ಸುದ್ದಿ ಅರಿವು ಸೇರಿಕೊಂಡು ಪುತ್ತೂರು ಹಬ್ಬ ಮಾವು ಸಸ್ಯ ಮೇಳ ಜಾತ್ರೆ ನಡೀತಿದೆ. ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ, ಇಲ್ಲಿಯ ಎಲ್ಲ ವಸ್ತುಗಳನ್ನು ಸವಿಯಿರಿ, ಆನಂದಿಸಿರಿ ಅಂತೇಳಿ ಕೇಳಿಕೊಳ್ತೇನೆ. ಕಾಟು ಮಾವಿನ ಹಣ್ಣಿನ ಪಾನಿಪುರಿ, ಸ್ಪೆಷಲ್ ಆಗಿರುವಂತಹ ಮಸಾಲ್ ಪುರಿ, ಒಂದಿಷ್ಟು ವೆರೈಟಿ ಆಗಿರುವಂತಹ ಖಾದ್ಯಗಳು, ಇದರ ಜೊತೆಗೇನೆ ಕೃಷಿಕರಿಗೆ ಅನುಕೂಲವಾಗುವಂತಹ ಒಂದಿಷ್ಟು ಸ್ಟಾಲ್ಗಳು, ಬಟ್ಟೆಗಳಿದೆ. ಅದರ ಜೊತೆಗೇನೆ ವೆರೈಟಿ ಆಗಿರುವಂತಹ ಒಂದಿಷ್ಟು ಸ್ಟಾಲ್ಗಳನ್ನ ನೀವು ಪುತ್ತೂರು ಹಬ್ಬಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ವಿಸಿಟ್ ಮಾಡ್ಬೋದು. ಅಲ್ಲಿರುವಂತಹ ವೆರೈಟಿ ಖಾದ್ಯಗಳನ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಹಾಗಾಗಿ ನೀವು 4 ದಿನಗಳ ಕಾಲ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೀತಾ ಇರುವಂತಹ ಪುತ್ತೂರು ಹಬ್ಬಕ್ಕೆ ಮಿಸ್ ಮಾಡದೆ ವಿಸಿಟ್ ಮಾಡಬೇಕು. ಜುಲೈ 2, 3, 4, 5 ಒಟ್ಟು 4 ದಿನಗಳ ಕಾಲ ಈ ಒಂದು ಪುತ್ತೂರು ಹಬ್ಬ ಮೇಳೈಸಲಿಕ್ಕಿದೆ. ಹಾಗಾಗಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.